ನಾವೆಲ್ಲ ಊರು ಬಿಟ್ಟು ಬೇರೆ ಊರಿಗೆ ಬಂದಿದ್ದೀವಿ, ಬೆಂಗಳೂರಿಗೆ ಬಂದಿದ್ದೀವಿ. ನಮ್ಮ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಮೂಲ ಯಾವತ್ತೂ ನಾವು ಮರೆಯಲ್ಲ. ಈ ಕಂಬಳ ಅನ್ನೋದು ನಮ್ಮ ಕಲೆ, ಕ್ರೀಡೆ, ಸಂಸ್ಕೃತಿ, ಜನಪದ ಏನು ಬೇಕಾನ್ಬೋದು, ನಾವು ಅದರ ಜೊತೆಯಲ್ಲಿ ಹುಟ್ಟಿ ಬೆಳೆದವರು. ನಿಜವಾಗಿ ಹೇಳಬೇಕಂದ್ರೆ ನಾನು ಕಂಬಳಕ್ಕೆ ಹೋಗೋದು ಶುರು ಮಾಡಿದ್ದು ಬೆಂಗಳೂರಿಗೆ ಬಂದ ನಂತರನೇ. ಅತಿಥಿಯಾಗಿ ಪ್ರತಿ ವರ್ಷ ಕರಿತಾನೆ ಇರ್ತಾರೆ, ಇಲ್ಲ ಅನ್ನೋಕ್ಕಾಗಲ್ಲ. ಹೋಗೋ ಶುರು ಮಾಡಿದೆ. ಒಂದು ಕಂಬಳದ ಜೊತೆ ಒಂಥರ ಒಂದು ನಂಟು ಬೆಳೆದಿತ್ತು. ನಾನು ಯಾವತ್ತು ಪಬ್ಲಿಕ್ ಪ್ರೋಗ್ರಾಮ್ ಅಥವಾ ಯಾವುದೋ ಯಾಕೆಂದರೆ ಯಾವತ್ತೋ ಒಂದು ಸಂಘ ಸಂಸ್ಥೆ ಅಂತ ಕೆಲಸ ಮಾಡೋಕ್ಕೆ ಹೋದರೆ ಐ ಥಿಂಕ್ ವೈರಿಗಳು ಜಾಸ್ತಿ ಆಗ್ತಾರಂತೆ, ಬೆರಳು ತೋರೋರು ಜಾಸ್ತಿ ಆಗ್ತಾರಂತೆ. ನಾನು ಆ್ಯಕ್ಚುಲಿ ಇಷ್ಟೊಳಗೆ ಎಲ್ಲೂ ನಾನು ತೊಡಗಿಸ್ಕೊಂಡಿಲ್ಲ. ಗುಣರಂಜನ್ ಶೆಟ್ಟಿ ಬಂದು ನನಗೆ ಕೇಳಿದಾಗ ಫಸ್ಟು ಇದಕ್ಕೆ ಜಾತಿ ಭೇದ ಇಲ್ಲ, ರಾಜಕೀಯ ಇಲ್ಲ, ಎಲ್ಲ ಜೊತೆ ಸೇರಿಸುವ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಸೊ ಜೊತೆಗಿದ್ದೀನಿ ಅಂತ ಹೇಳಿ ಎಲ್ಲ ತಂಡದ ಜೊತೆ ಐ ಥಿಂಕ್ ಎಲ್ಲರೂ ಇದ್ದಾರೆ. ನಮ್ಮ ತಂಡದ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಕಂಬಳ ಅನ್ನೋದು ಬೆಂಗಳೂರಿನವರಿಗೆ ಮೊದಲ ತೋರಿಸುವಾಗ ಎಷ್ಟು ಚೆನ್ನಾಗಿ ತೋರ್ಸೋಕ್ಕಾಗತ್ತಾ ಅಷ್ಟು ತೋರಿಸ್ಬೇಕು ಅಂತ ನನ್ನ ಆಸೆ. ಏಕೆಂದರೆ ಕಾರ್ಯಕ್ರಮದ ಬಗ್ಗೆ ಬೇರೆಲ್ಲ ಹೇಳಿದ್ದಾರೆ. ಹೇಳಬೇಕಂದ್ರೆ ಇದೊಂದು 44 ಎಕರೆಯಲ್ಲಿ ಮಾಡ್ತಾ ಇರೋದು. ಇಲ್ಲಿ ಒಂದು ಕಡೆಯಲ್ಲಿ ಕಂಬಳ ನಡೀತಾ ಇದೆ, ಒಂದು ವೇದಿಕೆ ಅದಕ್ಕೆ ಡೆಡಿಕೇಟ್ ಆಗಿರುತ್ತೆ. ಇನ್ನೊಂದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗಿಂದ ಸಾಯಂಕಾಲವರೆಗೆ ತನಕ ನಡೀತಾ ಇರುತ್ತೆ. ಇನ್ನೊಂದು ಮೂಲೆಯಲ್ಲಿ ಒಂದು ಮಿನಿ ಹಳೆ ಮಂಗಳೂರನ್ನು ಸೃಷ್ಟಿ ಮಾಡ್ತೀವಿ. ಈ ಹಳೆ ಕರಕೌಶಲ್ಯಗಳನ್ನು ಪ್ರದರ್ಶನ ಮಾಡೋದು, ಅಲ್ಲೇ ಮಾಡೋದು ಒಂದು ಮಾಡ್ತಾಯಿದ್ದೀವಿ. ಜೊತೆಗೆ ಈ ನಮ್ಮ ಜನಪದ ಯಕ್ಷಗಾನ ಆಗಲಿ, ಇದೆಲ್ಲ ಹುಲಿವೇಷ, ಇದೆಲ್ಲ ಜೊತೆಗೆ ಮಂಗಳೂರಿನ ಖಾದ್ಯ ತಿನಿಸುಗಳು ಎಲ್ಲ ಸ್ಪೆಷಾಲಿಟೀಸ್ ಆಫ್ ಮ್ಯಾಂಗ್ಳೂರ್, ಇದು ಒಂದು ಸೈಡು, ಇನ್ನೊಂದು ಸೈಡ್ ಎಕ್ಸಿಬಿಷನ್, ಇಷ್ಟು ಜೊತೆಗೆ ಮಾಡೋ ಐಡಿಯಾದಲ್ಲಿದ್ದೀವಿ. ಇಟ್ಸ್ ಎ ಬಿಗ್ ಪ್ರಾಜೆಕ್ಟು. ಸೊ ಇದಕ್ಕೆ ಎಲ್ಲ ತುಳು ಸಂಘಟನೆಗಳು ಒಂದು ತುಂಬ ಖುಷಿ ಆಗುತ್ತೆ. ಯಾಕೆಂದ್ರೆ ತುಂಬ ತುಳು ಸಂಘಟನೆಗಳಿದ್ದಾವೆ, ಎಲ್ಲರೂ ಜೊತೆ ಸೇರಿದ್ದಾರೆ ಫಾರ್ ದ ಫಸ್ಟ್ ಟೈಮ್. ಎಲ್ರಿಗೂ ಥ್ಯಾಂಕ್ ಯು. ಫಸ್ಟ್ ಎಲ್ಲ ಜಾತಿ ಸಂಘಟನೆಗಳು, ಮಂಗಳೂರು ಬೇಸ್ಡು, ದಕ್ಷಿಣ ಕನ್ನಡ, ಉಡುಪಿ ಬೇಸ್ಡ್ ಜಾತಿ ಸಂಘಟನೆ ಎಲ್ಲರೂ ಜೊತೆಗಿದ್ದಾರೆ. ಸೊ ಒಂದು ಎಲ್ಲ ಜೊತೆ ಸೇರಿ ಜಯ ಸಾಧಿಸೋಕೆ ಹೊರಟಿದ್ದೀವಿ ಕಂಬಳದನ್ನ. ಸೊ ಕಂಬಳನ ಗೆಲ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.